ಕಳೆದ 60 ವರ್ಷಗಳಿಂದ ಇಲ್ಲಿನ ರಸ್ತೆ ಯಾವುದೇ ಅಭಿವೃದ್ಧಿ ಕಂಡಿಲ್ಲ. ರಸ್ತೆಯು ಕಲ್ಲುಗಳಿಂದ ತುಂಬಿ ಹೋಗಿದೆ. ಮಳೆಗಾಲದಲ್ಲಿ ಕೆಸರಿನ ಅಭಿಷೇಕವಾದರೆ ಬೇಸಿಗೆಯಲ್ಲಿ ಧೂಳನ್ನು ತಿಂದು ಬದುಕುವಂತಹ ಪರಿಸ್ಥಿತಿ. ಇಲ್ಲಿನ ರಸ್ತೆ ಅವ್ಯವಸ್ಥೆಯ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟರು ಯಾವುದೇ ರೀತಿಯಲ್ಲಿ ಸ್ಪಂದಿಸಿಲ್ಲ ಅನ್ನೋದು ಇಲ್ಲಿನ ಸ್ಥಳೀಯರ ಅಳಲು. ಹಾಗಿದ್ರೆ ಯಾವುದು ಈ ರಸ್ತೆ, ಏನಿದು ಸಮಸ್ಯೆ, ಸಂಪೂರ್ಣ ವರದಿ ಬರ್ತಾ ಇದೆ ನೋಡಿ. ಇದು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕುಲಶೇಖರದ ಕೊಂಗೂರು ಮಠದ ರಸ್ತೆ. ಕಳೆದ ಅನೇಕ ವರ್ಷಗಳಿಂದ ಈ ರಸ್ತೆಯ ಪರಿಸ್ಥಿತಿ ಹಾಗೇ ಇದೆ. 60 ವರ್ಷಗಳಿಂದ ಈ ರಸ್ತೆ ಅಭಿವೃದ್ಧಿಯೇ ಕಂಡಿಲ್ಲ. ಜನರಿಗೆ ಓಡಾಟ ನಡೆಸಲು ಅಸಾಧ್ಯದ ಪರಿಸ್ಥಿತಿ. ಇಲ್ಲಿನ ರಸ್ತೆ ಮಳೆಗಾಲದಲ್ಲಿ ಕೆಸರಿನ ಎರಚಾಟ ಮತ್ತು ಬೇಸಿಗೆಯಲ್ಲಿ ಧೂಳನ್ನ ತಿಂದು ಜೀವಿಸುವಂತಹ ಪರಿಸ್ಥಿತಿ ಇಲ್ಲಿಯ ಜನತೆಗೆ ಎದುರಾಗಿದೆ. ಈ ಪ್ರದೇಶದಲ್ಲಿ ಸುಮಾರು 200 ಮನೆಗಳಿದ್ದು 1000ಕ್ಕಿಂತಲೂ ಅಧಿಕ ಜನರು ದಿನನಿತ್ಯದ ಸಂಚಾರಕ್ಕೆ ಇದೇ ರಸ್ತೆಯನ್ನ ಅವಲಂಬಿಸುತ್ತಿದ್ದಾರೆ. ಮಕ್ಕಳು ಶಾಲೆಗೆ ಹೋಗಲು, ಯಾರಿಗಾದರೂ ಅನಾರೋಗ್ಯವಾದರೆ ಆಸ್ಪತ್ರೆಗೆ ತೆರಳಲು ಕಷ್ಟಪಡುವ ಪಾಡು ಹೇಳತೀರದು. ಈ ರಸ್ತೆ ಸುಮಾರು 60 ವರ್ಷದಿಂದ ಏನೂ ಅಭಿವೃದ್ಧಿ ಕಾಣದೆ ಇಲ್ಲಿಯ ಪರಿಸರದವರಿಗೆ ತುಂಬ ಕಷ್ಟದಿಂದ ನಡೆದು ಹೋಗುವ ಆಗಿದೆ. ಈ ರಸ್ತೆ ಅಭಿವೃದ್ಧಿ ಆಗದೆ ಮಳೆಗಾಲದಲ್ಲಿ ನಾವು ಕೆಸರನ್ನು, ಬೇಸಿಗೆಗಾಲದಲ್ಲಿ ಧೂಳನ್ನು ತಿಂದು ನಾವು ಬದುಕ್ತಾ ಇದ್ದೇವೆ. ಎಷ್ಟು ಸಮಯದಿಂದ ನಾವು ಈ ರೋಡೊಂದು ರಿಪೇರಿ ಆಗಬೇಕು ಅಂತ ತುಂಬ ಒಂದು ಕಳಕಳಿಯ ಇದು ಮಾಡ್ತಾ ಇದ್ದೇವೆ. ಆದರೆ ಇಷ್ಟರವರೆಗೆ ಯಾರೂ ಇದಕ್ಕೆ ಸರಿಯಾಗಿ ಸ್ಪಂದಿಸಿಲ್ಲ. ಇಲ್ಲಿಯ ರಸ್ತೆ ಅಭಿವೃದ್ಧಿಯ ಬಗ್ಗೆ ಅನೇಕ ಬಾರಿ ಸಂಬಂಧಪಟ್ಟವರಿಗೆ ದೂರನ್ನ ನೀಡಿದ್ರೂ ಯಾವುದೇ ರೀತಿಯಲ್ಲಿ ಸ್ಪಂದಿಸಿಲ್ಲ. ಕಳೆದ 60 ವರ್ಷದಿಂದಲೂ ಇಲ್ಲಿನ ಜನರು ಸಂಚಾರಕ್ಕೆ ಬಹಳ ಕಷ್ಟಪಡುತ್ತಿದ್ದಾರೆ. ಇಲ್ಲಿನ ರಸ್ತೆಯಲ್ಲಿ ಬೃಹತ್ತಾಕಾರದ ಕಲ್ಲುಗಳು ಮಾತ್ರ ಕಾಣಿಸುತ್ತಿವೆ. ಅದರ ಜೊತೆಗೆ ದೊಡ್ಡ ದೊಡ್ಡ ಗಾತ್ರದ ಹೊಂಡಗಳು ಕಾಣಸಿಗುತ್ತಿವೆ. ಅನಾರೋಗ್ಯದವರನ್ನ ಆಸ್ಪತ್ರೆಗೆ ಸಾಗಿಸಬೇಕಾದರೆ ಹರಸಾಹಸ ಪಡಬೇಕಾಗಿದೆ. ಡಾಮರು ಕಾಣದ ಈ ರಸ್ತೆಗಾಗಿ ಇಲ್ಲಿನ ಜನತೆ ಹೋರಾಟ ಮಾಡಿರುವುದಕ್ಕೆ ಲೆಕ್ಕವೇ ಇಲ್ಲ. ಸಂಬಂಧಪಟ್ಟವರಿಗೆ ಮನವಿಯನ್ನ ಕೂಡ ನೀಡಿದ್ದಾರೆ. ಆದರೆ ಇಲ್ಲಿನ ರಸ್ತೆಯ ಅಭಿವೃದ್ಧಿಗೆ ಯಾರೂ ಕೂಡ ತಿರುಗಿ ನೋಡದಿರುವುದು ವಿಪರ್ಯಾಸವೇ ಸರಿ. ಬಹಳಷ್ಟು ಜನಪ್ರತಿನಿಧಿಗಳು ಅಂದರೆ ಸಾಮಾನ್ಯ ಶ್ರೀಮಾನ್ ಲೋಭಪ್ರಭುಗಳಿಂದ ಜನಾರ್ದನ್ ಪೂಜಾರಿಯವರಾಗಲಿ, ಆಸ್ಕರ್ ಫೆರ್ನಾಂಡಿಸ್ ಆಗಲಿ, ಈಗಿನವರೆಗೆ ಎಲ್ಲರೂ ಬರ್ತಾರೆ, ನೋಡ್ತಾರೆ, ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈಗದ ಕಾರ್ಪೊರೇಟರ್ MLA ಅವರು ಮಾಡಬಹುದು ಎನ್ನುವ ಒಂದು ಆಶಾವಾದ ಹಾಗೂ ಜನರಲ್ಲಿ ಆ ಒಂದು ಭಾವನೆ ಇದೆ. ಅವರ ಮುಂದಿನ 3 ವರ್ಷಗಳಲ್ಲಿ ಅದನ್ನು ಅವರು ಸಂಪೂರ್ಣ ಒಂದು ಡಾಮರೀಕರಣ ಮಾಡಿ ಕೊಡ್ತಾರೆ ಅನ್ನೋ ಆಶ್ವಾಸನೆ ನಮಗಿದೆ. ಆದಷ್ಟು ಬೇಗ ಇದನ್ನು ಮಾಡಿದರೆ ನಾವು ಭಾಳ ಸಂತೋಷ. ಇದು Whenever I go to school from this road, it's a big problem. Our car every time gets stuck and the engine hits when the road comes near the stones. And whenever I play or anything, we all every time fall because of the stones and the mud. In raining season, the mud will be wet, and in summer season, whenever the trucks go, the mud comes out and goes in a house and makes the house dirty. ಸ್ಮಾರ್ಟ್ ಸಿಟಿ ಯೋಜನೆಗೆ ಆಯ್ಕೆಯಾದ ಮಂಗಳೂರು ನಗರದಲ್ಲಿ ಕೆಲವೊಂದು ಪ್ರದೇಶಗಳು ಅಭಿವೃದ್ಧಿಯಾಗ್ತಾ ಇದೆ. ಆದರೆ ಅನೇಕ ಪ್ರದೇಶದ ಅಭಿವೃದ್ಧಿಗೆ ಹಿಂದೇಟು ಹಾಕುತ್ತಿದ್ದಾರೆ. ಮಂಗಳೂರು ವ್ಯಾಪ್ತಿಯಲ್ಲಿರುವ ಹಿಂದುಳಿದ ಪ್ರದೇಶಗಳು ಯಾಕೆ ಅಭಿವೃದ್ಧಿಗೊಳ್ಳುತ್ತಿಲ್ಲ ಎಂಬುದೇ ಇಲ್ಲಿನ ಸ್ಥಳೀಯರ ಪ್ರಶ್ನೆಯಾಗಿದೆ. ಇಲ್ಲಿ ರಸ್ತೆ ಮಾತ್ರವಲ್ಲ, ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ವಂಚಿತವಾಗಿದೆ ಎಂದರೆ ತಪ್ಪಾಗಲಾರದು. ರಿಕ್ಷಾ ಚಾಲಕರು ಈ ರಸ್ತೆಯಲ್ಲಿ ಬರಲು ಹಿಂದೇಟು ಹಾಕುತ್ತಿದ್ದಾರೆ. ಇನ್ನು ನಡೆದುಕೊಂಡು ಹೋಗುವುದಾದರೆ ಕಲ್ಲಿನ ಮೇಲೆ ನಡೆದಾಡಲು ಅಸಾಧ್ಯದ ಪರಿಸ್ಥಿತಿ. ಇಂತಹ ಒಂದು ಬಹುದೊಡ್ಡ ಸಮಸ್ಯೆ ಕೊಂಗೂರು ಪ್ರದೇಶದ ಜನರು ಅನುಭವಿಸುತ್ತಿದ್ದಾರೆ. ಮರಿಯಲೋಡು ನೀರು ನಡಪೆರ ಆಪೋಜಿ ಅರೆಗಲೋಡು ಧೂಳುಡು ಮತ್ತು ಉಳಾಯಿ ಪೋದು ದಮ್ಮು ಕಟ್ಟುಂಡು ಉಸಾರಿಜ್ಜಂದೆ ಬೂರುಂಡ ಎಂಕ್ಲೆಗ್ ಪೋಯರ ಬರಿಯರ ಏರ್ಲ ವೇಕೆಲ್ ಕೊರ್ಪುಜೇರು ಸಾದಿ ಇಜ್ಜಿ ಸಾದಿ ಉಂಡು ಇತ್ತುಂಡಲ್ಲ ಬರ್ಪುಜಾರು ಏರ್ಲ ಕೋಂಗೂರುಗ ಎಂಗ್ಳು ಬರ್ಪುಜ ಪನ್ಪೇರು ರಿಕ್ಷಾ ದಕ್ಕಲು ವಾಡು ಏರ್ಲ ನೀರೇಕೆರ ದಕ್ಕಲು ಅಂತೆ
ಪಾಪ ಪುಣ್ಯ ತೂದು ಒಂತೆ ಕೊನಪೇರು ಬತ್ತುವೇರು. ನಮ್ಮ ನಂಬಿಕೆಯನ್ನು ಸುಳ್ಳು ಮಾಡಬೇಡಿ. ಈ ರೋಡ್ ಒಂದು ಬೇಕು, ನಮಗೆ ರೋಡ್ ಬೇಕೇ ಬೇಕು, ಅದು ನಮ್ಮ ಅಗತ್ಯ. ನಮಗೆ ನಡೆದುಕೊಂಡು ಹೋಗಲಿಕ್ಕೆ ಕೂಡ ಇಲ್ಲದಾಗೆ ಆಗ್ತದೆ. ಅದಕ್ಕೆ ದಯವಿಟ್ಟು ನಮ್ಮ ಕಷ್ಟಕ್ಕೆ ಸ್ಪಂದಿಸಿ ಅಂತ ನಿಮ್ಮ ಈ ವಾಹಿನಿ ಮೂಲಕ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ಒಟ್ಟಿನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕೊಂಗೂರು ರಸ್ತೆ ಅಭಿವೃದ್ಧಿಗಾಗಿ ಇಲ್ಲಿಯ ನಿವಾಸಿಗಳ ಹೋರಾಟ ಅದೆಷ್ಟೋ ವರ್ಷದಿಂದ. ಆದರೆ ಅವರ ಹೋರಾಟಕ್ಕೆ ಇದುವರೆಗೂ ಮುಕ್ತಿ ಸಿಕ್ಕಿಲ್ಲ. ಕಳೆದ 60 ವರ್ಷಗಳಿಂದ ಇರುವ ಈ ರಸ್ತೆಯ ಸಮಸ್ಯೆಯನ್ನ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗಮನಹರಿಸಿ ಶೀಘ್ರದಲ್ಲಿ ರಸ್ತೆ ಅಭಿವೃದ್ಧಿಗೆ ಮುಂದಾಗಬೇಕಿದೆ. ಇನ್ನಾದರೂ ಕೊಂಗೂರು ಪ್ರದೇಶದ ಪ್ರಮುಖ ಸಮಸ್ಯೆಯಾದ ರಸ್ತೆ ಅಭಿವೃದ್ಧಿಗೆ ಇಲ್ಲಿನ ಅಧಿಕಾರಿಗಳು ಮುಂದಾಗಲಿ ಎನ್ನುವುದೇ V4 ನ್ಯೂಸ್ನ ಆಶಯ. ಶರತ್ ಸಾಲ್ಯಾನ್, V4 ನ್ಯೂಸ್ 24/7 ಮಂಗಳೂರು.